ಅಗಲಿದ ಪೊಲೀಸ್ ಇಲಾಖೆಯ ದಿಟ್ಟ ಪ್ರಾಮಾಣಿಕ ಐಪಿಎಸ್ ಅಧಿಕಾರಿ ಮಧುಕರ್ ಅವರ ಆತ್ಮಕ್ಕೆ ಚಿರಶಾಂತಿ ಕೋರಿ ಶ್ರದ್ಧಾಂಜಲಿ ಸಲ್ಲಿಸುವ ಕಾರ್ಯಕ್ರಮವು ಉಡುಪಿಯ ಜಿಲ್ಲಾ ನಾಗರಿಕ ಸಮಿತಿಯ ಆಯೋಜನೆಯಲ್ಲಿ ಮಾರುತಿ ವೇದಿಕಾದಲ್ಲಿರುವ ಸಮಿತಿಯ ಕಚೇರಿಯ ವಠಾರದಲ್ಲಿ ನಡೆಯಿತು. ಬಡಗಬಿಟ್ಟು ಸಹಕಾರಿ ಸಂಸ್ಥೆಯ ಪ್ರಧಾನ ವ್ಯವಸ್ಥಾಪಕರಾದ ಜಯಕರ್ ಶೆಟ್ಟಿ ಇಂದ್ರಾಳಿ ತಮ್ಮ ನುಡಿ ನಮನದ ಮಾತುಗಳಲ್ಲಿ ಓರ್ವ ಪ್ರಾಮಾಣಿಕ ದಕ್ಷ ಭ್ರಷ್ಟಾಚಾರಿಗಳಿಗೆ ಕಂಟಕರಾದ ವ್ಯಕ್ತಿಯನ್ನ ಕಳೆದುಕೊಂಡಿದ್ದೇವೆ. ಅವರ ಅಗಲಿಕೆ ರಾಜ್ಯಕ್ಕೆ ತುಂಬಲಾರದ ನಷ್ಟ. ಅವರ ಕುಟುಂಬ ವರ್ಗಕ್ಕೆ ದೇವರು ಅಗಲಿಕೆಯ ನೋವು ಸಹಿಸುವ ಶಕ್ತಿ ಕೊಡಲಿ ಎಂದು ಪ್ರಾರ್ಥಿಸಿದ್ರು. ನಮ್ಮ ಜೀವನವನ್ನು ಸಾಗಿಸ್ತಾಳೆ, ತದನಂತರ ಈ ರೋಗವನ್ನು ತಗ್ಗಿಸ್ತಾಳೆ. ಆದರೆ ಎಲ್ಲರ ಮನಸ್ಸಲ್ಲಿ ಅವರು ಇರುವುದಿಲ್ಲ. ಆದರೆ ಮಧುಕರ್ ಶೆಟ್ಟಿಯವರು ಇವತ್ತು ಅವರು ಸತ್ತ ನಂತರ ಸಹ ಎಲ್ಲರ ಇಡೀ ನಮ್ಮ ರಾಜ್ಯದ ನಮ್ಮ ದೇಶದ ಜನರ ಒಂದು ಪ್ರೀತಿಗೆ ಪಾತ್ರದ ಮಧುಕರ್ ಶೆಟ್ಟಿಯವರು ಅವರನ್ನು ಉಳಿಸಿಕೊಳ್ಳುವಂಥ ಶಕ್ತಿ ನಮಗಿಲ್ಲ. ಆದರೆ ನಾವು ಭಗವಂತನಿಗೆ ಪ್ರಾರ್ಥನೆ ಮಾಡುತ್ತಿದ್ದೇವೆ. ಯಾಕಂದರೆ ಮಧುಕರ್ ಶೆಟ್ಟಿಯವರ ಆತ್ಮಕ್ಕೆ ಸದ್ಗತಿಯನ್ನು ಕೊಡು. ಮಧುಕರ್ ಶೆಟ್ಟಿಯವರಂಥ ನೂರಾರು ಅಧಿಕಾರಿ ವರ್ಗದವರು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಜನನವಾಗಲಿ. ಅವರ ದುಃಖತಪ್ತ ಕುಟುಂಬ ಸಾಕಷ್ಟು ಅವರಿಗೆ ನೋವನ್ನು ಗಾಯಪಡಿಸುವಂಥ ಶಕ್ತಿಯನ್ನು ದೇವರು ಕೊಡುವಂತ ನಾವು ದೇವರಲ್ಲಿ ಪ್ರಾರ್ಥಿಸುತ್ತಾರೆ. ನಿವೃತ್ತ ಎಎಸ್ಐ ಕೇಳು ನಾರಾಯಣ ಅವರು ನುಡಿ ನಮನ ಸಲ್ಲಿಸಿದ್ರು. 1 ನಿಮಿಷದ ಮೌನ ಪ್ರಾರ್ಥನೆ ಸಲ್ಲಿಸಿ ಮೃತರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವ ಸಲ್ಲಿಸಲಾಯಿತು. ಸಾರ್ವಜನಿಕರಿಗೆ ಪುಷ್ಪ ನಮನ ಸಲ್ಲಿಸಲು ರಾತ್ರಿಯವರೆಗೂ ಸಮಿತಿಯವರು ಅವಕಾಶ ಮಾಡಿಕೊಟ್ಟಿದ್ರು. ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ನಾಗರಿಕ ಸಮಿತಿಯ ಗೌರವಾಧ್ಯಕ್ಷರಾದ ನಾಗೇಶ್ ಹೆಗ್ಡೆ, ಪ್ರಧಾನ ಕಾರ್ಯದರ್ಶಿ ನಿತ್ಯಾನಂದ ಬಳಕಾಡು, ಸದಸ್ಯ ತಾರನಾಥ್ ಮೆಸ್ತಾ, ಶಿರೂರು, ಮಹಮ್ಮದ್, ಸುಧಾಕರ್ ಶೆಟ್ಟಿ, ಸುನಿಲ್ ಶೇಟ್, ಸುಧಾಕರ್ ಬಳಕಾಡು, ಉಮೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.